ದೇರಳಕಟ್ಟೆಯ ನಿಟ್ಟೆ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾನಿಲಯದ ಅಧೀನದ ಕೆಎಸ್ ಹೆಗ್ಡೆ ಮೆಡಿಕಲ್ ಅಕಾಡೆಮಿಯ ರೇಡಿಯಾಲಜಿ ವಿಭಾಗದ ಆಶ್ರಯದಲ್ಲಿ ವಿಶ್ವ ರೇಡಿಯಾಲಜಿ ದಿನ ಪ್ರಯುಕ್ತ ರೇಡಿಯಾಲಜಿ ದಿನಾಚರಣೆ ಹಾಗೂ 3D ಮೆಮೊಗ್ರಫಿ ಘಟಕ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ದೇರಳಕಟ್ಟೆಯ ನಿಟ್ಟೆ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾಲಯದ ಕುಲಾಧಿಪತಿ ವಿನಯ್ ಹೆಗ್ಡೆ 3D ಮೆಮೊಗ್ರಫಿ ಘಟಕವನ್ನು ಉದ್ಘಾಟಿಸಿದರು. ನಂತರ ಕೆಎಸ್ ಹೆಗ್ಡೆ ಸೆಮಿನಾರ್ ಹಾಲ್ನಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಸಹೋದರಿ ದಿವಂಗತ ಉಷಾ ಪೂಂಜಾ ನೆನಪಿನಲ್ಲಿ ಆಕೆಗೆ ಗೌರವ ಕೊಡುವ ಉದ್ದೇಶದಿಂದ ಆಕೆಯ ಹೆಸರಿನಲ್ಲೇ ಸೆಂಟರ್ ಸ್ಥಾಪಿಸಲಾಗಿದೆ. 40% 60% ಮಂದಿಗೆ 35 ವಯಸ್ಸಿನ ಬಳಿಕ ಸ್ತನ ಕ್ಯಾನ್ಸರ್ ಬರುತ್ತೆ. ಅದಕ್ಕಾಗಿ ಪ್ರತಿ ಮಹಿಳೆಯರು ವರ್ಷದಲ್ಲಿ ಕನಿಷ್ಠ 1 ಬಾರಿಯಾದರೂ ಪರೀಕ್ಷಿಸುವುದು ಅನಿವಾರ್ಯ. ಆಸ್ಪತ್ರೆಯಲ್ಲಿರುವ ಸಿಬ್ಬಂದಿ ಪರೀಕ್ಷೆ ಮಾಡಿಸುವುದು ಇತರ ಮಹಿಳೆಯರಿಗೂ ಮಾದರಿ. ಆ ಮೂಲಕ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿರುವ ಸಂಸ್ಥೆ ಕಾರ್ಯವು ಸಾರ್ಥಕವಾಗುವುದು. ಜೊತೆಯಲ್ಲಿ ವಯಸ್ಕರನ್ನ ಸ್ತನ ಕ್ಯಾನ್ಸರ್ ಪರೀಕ್ಷೆಗೆ ಒಳಪಡಿಸುವ ಕುರಿತು ಕಾರ್ಯಾಗಾರಗಳನ್ನು ಸಂಸ್ಥೆಯ ವತಿಯಿಂದ ನಡೆಸಲಾಗುವುದು ಎಂದರು. Among the people that if I am identified with them, why my sister died also I would like to tell you. She was the vice chairman of a very reputed hospital in Washington. She was apprehensive that if this boss or if his institution came to know that she is suffering from breast cancer, until she is fully treated, will they allow her to work with the hospital? That was the apprehension possibly she had. She did the surgery in a ಸಹಕುಲಾಧಿಪತಿ ಪ್ರೊಫೆಸರ್ ಡಾಕ್ಟರ್ ಎಂ ಶಾಂತರಾಮ್ ಶೆಟ್ಟಿ ಮಾತನಾಡಿ, ಹಿಂದೆ ರೇಡಿಯಾಲಜಿ ವಿಭಾಗ ವೈದ್ಯಕೀಯ ಕ್ಷೇತ್ರದಲ್ಲಿ ಕಿರಿಯ ವಿಭಾಗವಾಗಿತ್ತು. ರೇಡಿಯಾಲಜಿ ಪ್ರೊಫೆಸರ್ಗಳನ್ನ ಛಾಯಾಗ್ರಾಹಕರೆಂದು ಹಾಸ್ಯ ಮಾಡ್ತಾ ಇದ್ದೆವು. ಆದರೆ ಇದೀಗ ಕ್ಷೇತ್ರ ಪ್ರಮುಖ ವಿಭಾಗವಾಗಿ ಬೆಳೆದು ನಿಂತಿದೆ. ಆಸ್ಪತ್ರೆಯಲ್ಲಿ ಪರೀಕ್ಷೆ ನಡೆಸುವ ಮೂಲಕ ಪ್ರಾಥಮಿಕ ಹಂತದಲ್ಲಿ ಕಂಡುಬಂದರೆ ಚಿಕಿತ್ಸೆ ಸುಲಭ ಸಾಧ್ಯ ಎಂದರು. Madam Bhargav, she used to tell the professor of surgery, sit down and this is my diagnosis and that is right, and tell it and command the head of the department of medicine. And you are in that chair today, and it is for you to see that all these heads of the departments are under your thumb, because you are the guiding force for the diagnosis of any disease today. You are also celebrating, the main theme today is sports medicine. Sports medicine is one of the fast growing. ಕೊಚ್ಚಿಯ ಏಮ್ಸ್ನ ಕನ್ಸಲ್ಟೆಂಟ್ ರೇಡಿಯಾಲಜಿಸ್ಟ್ ಪ್ರೊಫೆಸರ್ ಡಾಕ್ಟರ್ ಜಾನಕಿ ಧರ್ಮರಾಜನ್ ಮಾತನಾಡಿ, ಸ್ತನ ಕ್ಯಾನ್ಸರ್ 15% ಮಂದಿಗೆ ಕುಟುಂಬದಿಂದ, ಪ್ರಸ್ತುತ 85% ಮಂದಿಗೆ ಕಾರಣವಿಲ್ಲದೆ ಬರುತ್ತೆ. ಈ ನಿಟ್ಟಿನಲ್ಲಿ ಸರ್ಜರಿ, ಪೆಥಾಲಜಿ ಹಾಗೂ ರೇಡಿಯಾಲಜಿ ವಿಭಾಗ ಒಂದೇ ತಂಡವಾಗಿ ಕಾರ್ಯಾಚರಿಸಿ ಸ್ತನ ಕ್ಯಾನ್ಸರ್ ಬಾಧಿತರ ಚಿಕಿತ್ಸೆಯಲ್ಲಿ ಶ್ರಮಿಸಬೇಕಾಗಿದೆ ಎಂದರು. Especially the early stage 1 and stage 2 is detected, the survival at 5-year survival is almost 95% plus, and it's only in the bad biology as well as the stage 3 and 4 where the especially stage 4 where the survival is less than 25% at the end of 5 years. So breast cancer, when detected early, it can be cured. That we have to remember. And anyone can be affected, because most of the ladies, if we ask them, okay, do you have a family history? Only 15% of them have got a family history. 85% don't have. So we cannot exactly say which patient, which lady will not develop. So, also the studies have shown that in India. ಈ ಸಂದರ್ಭ ಕ್ಷೇಮ ವೈಸ್ ಡೀನ್ ಡಾಕ್ಟರ್ ಜಯಪ್ರಕಾಶ್ ಶೆಟ್ಟಿ, ರೇಡಿಯಾಲಜಿ ವಿಭಾಗದ ಮುಖ್ಯಸ್ಥ ಶ್ರೀಕೃಷ್ಣ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್ 24/7 ದೇರಳಕಟ್ಟೆ.